సొల్మేలు నమ్మకుడ్ల తోడు వార్తలు ముఖ్యాంశాలు ಐನ್ ರಾಜ್ಯದಲ್ಲಿನ ಓಟು ಮುಗಿ ನಡೆದ ಬೊಕ್ಕ ವಿಚಾರಣೆ ನಡಪಾವಡು ಕಲ್ಪನಾ ಹಿಜಾಬ್ ಪಾಡನ ಆಜಿ ಪುಂಜೋಕ್ಲಿಡ್ದು ಹೈಕೋರ್ಟ್ಗೂ ನಡುವಂತರ ಅರ್ಜಿ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನದ ವರ್ಷಾದಿ ಮಹಾಪೂಜಿತ ಮಿನದನ ಸುರುತ ದಿನ ಪೇರೂರ್ ಕರ್ಪವನ ಸಂಪ್ರದಾಯ ಮಡಸ್ತನ ಕಂಚಿಲ್ ಸೇವೆ ಕುಳಾಯ್ಡ್ ಮಾಸ್ಟರ್ ಪ್ಲಾನರ್ ಸಂಸ್ಥೆದ ಶಾಖೆ ಉದ್ದೀಪನ 71ನೇ ವರ್ಷದ ಪೆರ್ಮೆದ ಸಂಸ್ಥೆ ಮಹಾಬಲೇಶ್ವರ ಎಂಎಸ್ ಸಜಿಪನಡು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನಡು ಬ್ರಹ್ಮಕಲಶದ ಲೆಕ್ಕೊಡು ಜಾತ್ರೆ ವಿಜ್ಞಾನದ ಅಡ್ಡ ಪರಿಣಾಮಲೆಡೆದು ಲೋಕ ಹಾಳೆ ಸುಜ್ಞಾನಡು ಹಾಳಾವಂದು ಧರ್ಮಸಭೆಟೆ ಶ್ರೀ ರಾಘವೇಶ್ವರ ಭಾರತೀ ತೀರ್ಥ ಸ್ವಾಮೀಜಿ ವಾರ್ತೆದೇವರ ರಾಜ್ಯದಲ್ಲಿನ ಓಟು ನಡತಿ ಬೊಕ್ಕ ಹಿಜಾಬ್ ಪಾಡನ ಬಗ್ಗೆದ ಕೇಸ್ದ ವಿಚಾರಣೆ ನಡಪಾವಡೊಂದು ಹಿಜಾಬ್ ಪಾಡನ ಕಲ್ಪನಾ ಆಜಿ ಪುಂಜೋಕ್ಲು ಹೈಕೋರ್ಟ್ಗೂ ನಡುವಂತರ ಅರ್ಜಿ ಪಾಡ್ದೇರು ರಾಜ್ಯಡು ಭಾರಿ ಓದಂಟಗ ಕಾರಣ ಆಯ್ನ ಹಿಜಾಬ್ ಕೇಸರಿ ಬೊಕ್ಕ ಸಮದುಸ್ತು ಸಂಹಿತೆ ಬಗೆಟ್ ಕೇಸ್ ಕೋರ್ಟ್ ಉಡಿತದು ಇತ್ತೆ ಪಿರ ಕಲ್ಪನಾ ಹಿಜಾಬ್ ಪಾಡನ ಆಜಿ ಪುಂಜೋಕ್ಲು ಹೈಕೋರ್ಟ್ಗೂ ನಡುವಂತರ ಅರ್ಜಿ ಪಾಡ್ದು ಐನ ರಾಜ್ಯದಲ್ಲಿನ ಓಟು ಮುಗಿಪು ನಡೆ ಮುಟ್ಟ ವಿಚಾರಣೆ ದುಂಬುಕೊಂಡು ಓಡೊಂದು ಒತ್ತಾಯ ಮಾಡ್ತಿದ್ದೇರು ಒಡಿಪುಡು ಶುರು ಆಯ್ನ ಹಿಜಾಬ್ ಓದಂಟು ಇತ್ತೆ ರಾಷ್ಟ್ರ ಮಟ್ಟಡು ಚರ್ಚೆ ಆವದುಂಟು ಇತ್ತೆ ಹಿಜಾಬ್ ಕೇಸ್ ಹೈಕೋರ್ಟ್ ಉಂಟು ಸೋಮವಾರ ಭಾರಿ ವಿಚಾರಣೆ ನಡಪಾಯಿನ ಮುಖ್ಯ ನ್ಯಾಯಾಧೀಶರು ರಿತುರಾಜ್ ಅವಸ್ತಿ ನ್ಯಾಯಾಧೀಶರು ಕೃಷ್ಣ ಎಸ್ ದೀಕ್ಷಿತ್ ನ್ಯಾಯಾಧೀಶರು ಖಾಜಿ ಜೈಬನ್ನೀಸಾ ಮುಹಿಯುದ್ದೀನ್ ದುಂಬಾಡಿಸಿದ ಮೂಜಿ ಸದಸ್ಯರನ ಪೀಠ ವಿಚಾರಣೆನ ಅಂಗಾರೆಗೆ ಪಾಡ್ದಂಡೆ ಆಂಡ ಐತ ನಡುಟು ಕಲ್ಪನಾ ಆಜಿ ಪುಂಜೋಕ್ಲು ಐನ್ ರಾಜ್ಯದಲ್ಲಿನ ಓಟು ಮುಗಿ ನಡೆದ ಬೊಕ್ಕ ತೀರ್ಪು ಕೊರಿಯರೆ ಕೋರ್ಟ್ಗೂ ಒತ್ತಾಯ ಮಾಡ್ತಿದ್ದೀರು ಅರ್ಜಿದ ವಿಚಾರಣೆ ಓಟದ ಮಿತ್ತು ಪರಿಣಾಮ ಬೀರೊಂದುಂಡು ಅಂಚಾದ ವಿಚಾರಣೆ ದುಂಬುಕೊಂಡು ಓಡೊಂದು ಹಿರಿಯ ವಕೀಲರು ಮೊಹಮ್ಮದ್ ತಾಹಿರ್ ರೆಡ ಚರ್ಚೆ ಮಾಡ್ತದೆ ಅರ್ಜಿ ಪಾಡ್ದಿರು ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡು ಮಾರ್ಗ ಮಲ್ಲೆ ಮಲ್ಪೆರೆ ಜಾಗೆ ಕೊರ್ಪುನ ಜಾಗದ ಯಜಮಾನರಿಗೆ ಅಭಿವೃದ್ಧಿ ಹಕ್ಲಿನ ಪ್ರಮಾಣದೋಲೆ ಪಂಡ ಟಿಡಿಆರ್ ಕೊರಿಯರೆ ಕಾರ್ಯವಿಧಾನ ಗೊತ್ತು ಮಾಡ್ತಿದ್ದೀರು ಕುಡ್ಲದ ಮೇಯರ್ ಪ್ರೇಮಾನಂದ ಶೆಟ್ಟಿ ಮಹಾನಗರ ಪಾಲಿಕೆದ ಆಫೀಸಿದು ಸುದ್ದಿ ಕುಟುಡು ಪಾತಿರಿದು ಪಾಲಿಕೆದ ಸುತ್ತುಡು ಟಿಡಿಆರ್ ಕೋಶವು 4 ಸಹಾಯಕ ನಗರ ಯೋಜನಾಧಿಕಾರಿಯನ್ನು ದೀದಿತ್ತದು ತುರ್ತು ತನಿಖೆ ಮಲ್ತದು ಟಿಡಿಆರ್ ಕೊರಿಯರೆ ಜಾಗದ ಯಜಮಾನರಿಗೆ ಡಿಆರ್ಸಿ ಕೊರ್ಪುನ ಕಾರ್ಯವಿಧಾನಗಳನ್ನು ಚುರುಕು ಮಲ್ತದಂಡೆ ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡು ಮಾರ್ಗ ವಿಸ್ತಾರ ಮಲ್ಪೆರಗಾದ ಅಗತ್ಯ ಜಾಗೆ ಒಪ್ಪಿಯಾಯಿನ ಜಾಗದ ಯಜಮಾನರಿಗೆ ಅಭಿವೃದ್ಧಿ ಹಕ್ಲಿನ ಪ್ರಮಾಣದೋಲೆ ಪಂಡ ಟಿಡಿಆರ್ ಕೊರ್ಪುನ ಕಾರ್ಯಾಲಯನ್ನು ಚುರುಕು ಮಲ್ಪೆರೆ ಪಾಲಿಕೆ ಕಾರ್ಯವಿಧಾನಗಳನ್ನು ಸುಲಭ ಮಲ್ತದೆಂದು ಮೇಯರ್ ಪಂಡಿರು ನಗರೋಡು ಖಾಸಗಿದ ಕ್ರೀಡಾ ಜಾಗದ ತಂದು ಮಾರ್ಗ ಅಭಿವೃದ್ಧಿ ಮಲ್ಕೊಂಡು ಟಿಡಿಆರ್ ಸೆಲ್ ಕಟ್ಟದಂಡು ಇಡೆಮುಟ್ಟ ಡಿಆರ್ಸಿ ಪಡೆವನ್ನ ಮಾತ ಜಾಗದ ಯಜಮಾನಿಯರ ಅಗತ್ಯದ ದಾಖಲೆದ ಒಟ್ಟುಗೂ ನಗರ ಪಾಲಿಕೆದ ಟಿಡಿಆರ್ ಸೆಲ್ಗೆ ಅರ್ಜಿ ಕೊರಲಿ ಸಂಬಂಧಪಟ್ಟನ ದಾಖಲೆ ನಗರ ಪಾಲಿಕೆ ಕೋರ್ನ 15 ದಿನಟು ವೆಬ್ಸೈಟ್ ಜಮೀನು ವಿವರ ಕೊರ್ದು ನಗರಾಭಿವೃದ್ಧಿ ಪ್ರಾಧಿಕಾರವು ಕಡಪುಡ್ದು ಟಿಡಿಆರ್ ಅಪಗನೆ ಮಲ್ಪುವ ಐಕಬೋಡದ ಟಿಡಿಆರ್ ಅದಾಲತ್ ಮಲ್ಪುವ ಸಾಧ್ಯಾಂಡ ಡೆವಲಪ್ಮೆಂಟ್ ಸರ್ಟಿಫಿಕೇಟ್ಲ ಕೊರ್ಪ ಶುಕ್ರವಾರ ಟಿಡಿಆರ್ ಅದಾಲತ್ ನಡಪೆರೆ ಉಂಡು ಪ್ರೇಮಾನಂದ ಶೆಟ್ಟಿ ಪಂಡೇರು ಈಗಾಗಲೇ ಸರಳೀಕರಣ ಮಾಡುವ ನಿಟ್ಟಿನಲ್ಲಿ ಟಿಡಿಆರ್ ನೀಡುವ ಒಂದು ಸರಳೀಕರಣ ಮಾಡುವ ನಿಟ್ಟಿನಲ್ಲಿ ಕಳೆದ ಡಿಸೆಂಬರಲ್ಲಿ ಕೂಡ ಒಂದು ಸಭೆಗಳನ್ನು ಮಾಡಿ ನಾವು ಕೆಲವೊಂದು ನಿರ್ಣಯಗಳನ್ನು ತಗೊಂಡಿದ್ದೇವೆ 7/10/2021 ಏನು ಟಿಡಿಆರ್ ಕಾಯ್ದೆಗೆ ತಿದ್ದುಪಡಿಯಾಗಿದೆ ಅದರ ನಂತರ ಯಾವುದೇ ರೀತಿಯಾದಂಥ ನಿಯಮಗಳು ಸದ್ಯದ ಮಟ್ಟಿಗೆ ರಚನೆ ಆಗಿಲ್ಲ ಲೇಟೆಸ್ಟ್ ಆದಂಥ ತಿದ್ದುಪಡಿಯ ಆಧಾರದಲ್ಲಿ ಮಾನ್ಯ ಆಯುಕ್ತರು ಒಂದು ಪ್ರೊಸೀಡಿಂಗ್ಸನ್ನು ಮಾಡಿ ಸದ್ಯದ ಮಟ್ಟಿಗೆ ಟಿಡಿಆರ್ ನೀಡುವ ಒಂದು ಸರಳೀಕರಣವಾದಂಥ ಒಂದು ವಿಧಾನವನ್ನು ಕೈಗೆತ್ತಿಕೊಂಡಿದ್ದಾರೆ ಈ ತಿದ್ದುಪಡಿಯಲ್ಲಿ ಕೂಡ ಒಂದು ಭಾಳ ಪ್ರಾಮುಖ್ಯವಾದಂಥ ವಿಷಯ ಏನು ಹೇಳಿದರೆ 2021 10ರ 5 ವರ್ಷದ ಮುಂಚಿತವಾಗಿ ಯಾರೆಲ್ಲ ಭೂಸ್ವಾಧೀನವನ್ನು ಮಾಡಿ ಅವರಿಗೆ ಟಿಡಿಆರ್ಗಳು ನೀಡಿಲ್ಲ ಅವರೆಲ್ಲರೂ ಕೂಡ ತಕ್ಷಣ ನಗರ ಪಾಲಿಕೆಗೆ ಅವರ ಸಂಬಂಧಿಸಿದ ದಾಖಲೆಯನ್ನು ಕೊಟ್ಟರೆ 15 ದಿವಸಗಳಲ್ಲಿ ನಮ್ಮ ವೆಬ್ಸೈಟಲ್ಲಿ ಆ ಒಂದು ಜಮೀನ್ದಾರರ ವಿವರಗಳನ್ನು ನಾವು ಅಪ್ಲೋಡ್ ಮಾಡಿ 15 ದಿವಸದ ಒಳಗಡೆ ನಾವು ಸಂಬಂಧಪಟ್ಟಂಥ ಇಲಾಖೆ ಮೂಡಕ್ಕೆ ಕಳಿಸಿ ಅವರಿಗೆ ಟಿಡಿಆರ್ ನೀಡುವಂಥ ಒಂದು ಪ್ರಕ್ರಿಯೆಗಳನ್ನು ತಕ್ಷಣ ಮಾಡ್ತೇವೆ ಎನ್ನುವ ಕುಡ್ಲದ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ವರ್ಷಾದಿ ಮಹಾಪೂಜೆ ನಡೆಸುತ್ತಿದ್ದು ಸೋಮವಾರ ಸುರುತ ದಿನ ರಾತ್ರಿ ಪೇರೂರ್ ಕರ್ಪವನ ಸಂಪ್ರದಾಯದ ಪೂಜೆ ನಡೆತ್ತದೆ ಮಡಸ್ತನ ಕಂಚಿಲ್ ಸೇವೆದ ಒಟ್ಟುಗೂ ಉಚ್ಚೆಯ ಅಟ್ಟಣೆ ಮಲ್ತಿದ್ದೇವೆ
ಕುಡ್ಲದ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಷ್ಠಿತ ವರ್ಷಾಚರಣೆ ಸೇರಿದು ಮಾ ಉಚ್ಚಯ ವರ್ಷಾದಿ ಮಾಪೂಜೆ 2 ದಿನ ನಡತುಂದಿತ್ತದು. ಸುರುತ ದಿನ ಸೋಮವಾರ ಪೇರೂರ್ ಕರ್ಪವನ ಪೂಜೆಗೆ ಅಟ್ಟಣೆ ಆದಿತ್ತಂಡು. ರಾತ್ರಿ ಶ್ರೀದೇವಿಗೆ ಮಹಾರಂಗ ಪೂಜೆ ನಡಪಾದು ಪೇರೂರ್ ಕರ್ಪವನ ಸಂಪ್ರದಾಯದಂಚ ಮೂಜಿ ಪೊಸ ಕರದಿದು ದಿಕ್ಕಿಲ್ ಪಾಡ್ದು ಐಟು ಒಂಜಿ ಪೊಸ ಕರದಿದು ಕರೊಕ್ಕು ಪೇರು ಮೈತದು ಆ ಪೇರು ಉರ್ಕ ಬತ್ತದು ಜತ್ತಿ ಬೊಕ್ಕ ಮಂಜಲ್ ಪ್ರಸಾದ ಪಾಡ್ದು ಪೇರ್ದ ಕರಜಾಯರು. ಸುರುತ ದಿನದ ಮಾಪೂಜೆಡು ಒಂದು ವಿಶೇಷವಾದುಂಡು. ಮಾಪೂಜೆ, ದರ್ಶನ ಬಲಿ, ಕಟ್ಟೆ ಬಲಿ, ಮಡಸ್ತನ ಬೊಕ್ಕ ಕಂಚಿಲ್ ಸೇವೆ ಮಾತ ಈ ಪೊರ್ತುಡು ನಡತಂಡು. ಊರ ಪರ ಊರ ಭಕ್ತರು ಉರುವದ ಮಾರಿಯಮ್ಮನ ಜಾತ್ರೆಡು ಸೇರೊಂದು ಉಚ್ಚಯದ ಗೌಜಿತುದು ಶ್ರೀ ಮಾರಿಯಮ್ಮನ ಇಂಬುನಟೊಂಡಿರು. ಆಡಳಿತ ಮುಕ್ತೇಸರರು ದೇವಾನಂದ ಗುರ್ಕಾರ್ಯರು ಬೋಳೂರು, ಕುಡ್ಲ ಏಳುಪಟ್ನ ಮೊಗವೀರ ಸಂಯುಕ್ತ ಸಭದ ಗುರ್ಕಾರ್ಯರು ಗೌತಮ್ ಸಾಲ್ಯನ್ ಕೋಡಿಕಲ್ ಬೊಕ ಮುಕ್ತೇಸರರು ಪಾಲ್ದು ತುಂಡಿರು. 2ನೇ ದಿನ ಅಂಗಾರ ರಾತ್ರೆ ನೈವೇದ್ಯ ಬಲಿ ಬೊಕ ಮಹಾರಾಶಿ ಪೂಜೆ ನಡತೊಂದುಂಡು. ಭಕ್ತರು ಕೊಟ್ಟಂತ ಕಿರು ಕಾಣಿಕೆಯಲ್ಲಿ ಗ್ರಾಮದಲ್ಲಿ ಇರುವ ಪಟ್ಟಣ ಅಲ್ವಾ ಕಡೆ ಅದೇ ರೀತಿ ಕೊಟ್ಟಂತ ಸೇವೆಗಳು ಅತಿ ಸಂತೋಷದಿಂದ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿಕೊಟ್ಟಾರೆ. ಸಮಾಜಡು ಬರವು ಹೊಂದಿನ ವಾತಾವರಣ ಉಂಡಾವಡು ಬರವು ಕಲ್ಪನಾಕ್ಲು ಬುಕ ಅಕ್ಲಿನ ಇಲ್ಲದಕ್ಲು ಒಂದಕ್ಕೆ ಸಾಕಾರ ಕೊರಡುಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಕೇಂದ್ರಂದಿರು. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಹಾಗಾಗಿ ಮಕ್ಕಳ ವಿದ್ಯಾರ್ಜನೆ ಅದು ಮುಖ್ಯ. ಅವರ ಬದುಕು, ಅವರು ನಾಳೆ ಕಟ್ಟಿಕೊಳ್ಳುವ ಬದುಕು ಮುಖ್ಯ. ಹಾಗಾಗಿ ಅಂತಹ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾಗಿರುವ ವಿದ್ಯಾರ್ಜನೆಗೆ ಹಾಗೂ ನಾಡಿನ ಸಮಾಜ ಅದು ಸುಶಿಕ್ಷಿತವಾದ ಸಮಾಜವಾಗಿ ಇರಬೇಕು. ಅದಕ್ಕೆ ಬೇಕಾಗಿರುವ ಪೂರಕ ವಾತಾವರಣವನ್ನು ವಿದ್ಯಾರ್ಥಿಗಳು ಮಾಡಿಕೊಡಬೇಕು, ಪೋಷಕರು ಕೂಡ ಮಾಡಬೇಕು. ಇದು ನಮ್ಮ ಅಭಿಪ್ರಾಯ. ದೊಂಬಿ ಗಲಾಟೆ ಆಗಬೇಕು, ಇನ್ನಷ್ಟು ಹಾನಿ ಆಗಬೇಕು ಅಂತ ಹೇಳಿಕೊಂಡು ಯಾರಿಗೂ ಅಪೇಕ್ಷೆ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿಕೊಡ್ಬೇಕು. ಕೋರ್ಟಿನಲ್ಲಿ ವಿಚಾರ ಕೋರ್ಟಿನಲ್ಲಿದೆ, ಏನು ತೀರ್ಮಾನ ಬರುತ್ತೆ ನೋಡೋಣ, ಅದಕ್ಕೆ ಅನುಗುಣವಾಗಿ ಮುಂದೆ ನಡೆಯೋಣ. ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಬೊಕ್ಕ ಯುಗಪುರುಷ ಕಿನ್ನಿಗೋಳಿ ಒಟ್ಟಾದ ಕಿನ್ನಿಗೋಳಿ ಯುಗಪುರುಷರ ನಡಪಾಯಿನ ಸಾಹಿತ್ಯಾವಲೋಕನ ಕವಿಕೂಟುಡು ಕವಿ ಸಾಹಿತಿ ಪಿಂಗಾರ ಪತ್ರಿಕೆ ಸಂಪಾದಕರು ರೇಮಂಡ್ ಡಿ ಕುನ್ನ ಮೇರೆಗರ್ ಚೈತನ್ಯ ಶ್ರೀ ಕರುನಾಡ ರತ್ನ ರಾಜ್ಯ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತಿರು. ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಯುಗಪುರುಷದ ಜೊತೆ ಸೇರಿಗಿಡು ಶನಿವಾರ ಯುಗಪುರುಷ ಕಿನ್ನಿಗೋಳಿಡು ಸಾಹಿತ್ಯ ಅವಲೋಕನ ಕವಿಕೂಟ ಅಟಣೆ ಮಂತಿದ್ದು ಐದು ಚೈತನ್ಯ ಶ್ರೀ ಕರುನಾಡ ರತ್ನ ರಾಜ್ಯ ಪ್ರಶಸ್ತಿನ ಸಾಧಕರೇ ಕೊರಿಯರು. ಮಾಧ್ಯಮ ಕ್ಷೇತ್ರಡು 2021ನೇ ಸಾಲದ ಪ್ರಶಸ್ತಿನ ಹಿರಿಯ ಕವಿ ಸಾಹಿತಿ ಪಿಂಗಾರ ಕನ್ನಡ ವಾರಪತ್ರಿಕೆದ ಸಂಪಾದಕರು ರೇಮಂಡ್ ಡಿಕುನ್ನ ಮೇರೆಗೆ ಕೊರ್ದು ಮರ್ಯಾದೆ ಮಲ್ತೇರು.
ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯ ಗುರುಕಾರ್ಯರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಗುರುಕಾರ್ಮಿಡು ನಡತ್ನ ಕಾರ್ಯಕ್ರಮಟು ಕಟೀಲ್ ಲಕ್ಷ್ಮೀನಾರಾಯಣ ಆಸರಣ್ಯರು ಬೆದ್ರದ ಉದ್ಯಮಿ ಶ್ರೀಪತಿ ಭಟ್ ಯುಗಪುರುಷದ ಸಂಪಾದಕರು ಭುವನಾಭಿರಾಮ ಉಡುಪ ಕಥಾ ಬಿಂದು ವೇದಿಕೆದಾರ ಕಾದಂಬರಿಗಾರೆ ಪಿ.ಬಿ. ಪ್ರದೀಪ್ ಕುಮಾರ್ ಪಾಲ್ದೆತೊಂಡಿರು. ಮಾಸ್ಟರ್ ಪ್ಲಾನರಿ ಸಂಸ್ಥೆ 71 ವರ್ಷ ಕಡತನ ಪಂಡ ಉಪೇರ್ಮೆದ ಸಂಗತಿಯಿಂದ ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ ಎಂಎಸ್ ಪಂತೀರು ಆರು ಕುಳಾಯ್ಡು ಮಾಸ್ಟರ್ ಪ್ಲಾನರಿ ಸಂಸ್ಥೆದ ಹೊಸ ಶಾಖೆ ಉದೀಪನ ಮಲ್ತದು ಎಡ್ಡೆಪ್ಪು ಬಯಕೇರು ಕಟ್ಟುನ ಕೂಡ ಪೊಸತ್ತು ಮಲ್ತ ಕಟ್ಟುನ ಬೊಕ ಗುಣಮಟ್ಟದ ಕಾಂಕ್ರೀಟ್ ಉತ್ಪತ್ತಿಗಳನ್ನು ತಯಾರು ಮಲ್ಪಂಡು ಪುದರ್ ಪೋಯಿ ಮಾಸ್ಟರ್ ಪ್ಲಾನರಿ ಸಂಸ್ಥೆದ ಹೊಸ ಶಾಖೆ ಕುಳಾಯ್ಡು ಶುರುವಾಂಡು ಕರ್ನಾಟಕದ ಬ್ಯಾಂಕ್ ಆಡಳಿತ ನಿರ್ದೇಶಕರು ಬೊಕ ಸಿಇಒ ಮಹಾಬಲೇಶ್ವರ ಎಂಎಸ್ ಹೊಸ ಶಾಖೆಯನ್ನು ಉದೀಪನ ಮಲ್ತೇರು. ಸಂಸ್ಥೆ ತಾಪನೆ ಮಲ್ಪಿರ ಸುಲಭ ಅಂಡ್ ಐನು ಬುಲಿಪ ಒಂದು ಪೋಪನ ಭಾರಿ ಕಷ್ಟ ಅಂಚಿನವಳು ಮಾಸ್ಟರ್ ಪ್ಲಾನರಿ 71 ವರ್ಷ ಮುಗಿತದ ಅಮೃತ ವರ್ಷದ ಆಚರಣೆ ಶತಮಾನದ ಆಚರಣೆ ಎಲ್ಲ ಮಲ್ಪಿರ ಉಂಡು ಮಹಾಬಲೇಶ್ವರ ಎಂಎಸ್ ಎಡ್ಡೆಪ್ ಬಯಕೇರು. ಭಾರತ್ ಬಿಲ್ಡರ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಆನಂದ ಪೈ ಕುಳ್ಳದ ಡಿಸಿಪಿ ಬಿಕೆ ದಿನೇಶ್ ಕುಮಾರ್ ಪಾತಿರ್ದು ಸಂಸ್ಥೆಗೆ ಮೆಚ್ಚುಗೆ ತಿರುಪಾಯರು. ಕಾರ್ಪೊರೇಟರ್ ವೇದಾವತಿ ಬಿಡಿರಾದಿತ್ತಿರು ಮಾಸ್ಟರ್ ಪ್ಲಾನರ್ ನಿರ್ದೇಶಕರು ಅಕ್ಷಯ ಕಿರಣ್ ಅರ್ಜುನ್ ಆಕಾಶ್ ಕಾರ್ಯಕ್ರಮ ಪಾಲ್ದೆ ತುಂಡೇರು. ಮಾಸ್ಟರ್ ಪ್ಲಾನರ್ ಸಂಸ್ಥೆ 1950 ಪುತ್ತೂರುಡು ತಾಪನೆ ಆದ ಎಡ್ಡೆ ಪುದರ್ ಪಡಿತರು. ಇತ್ತೆ ಕುಡ್ಲದಂಚಿದಕ್ಲೆಗ್ ಸುರತ್ಕಲ್ದಂಚಿದಕ್ಲೆಗ್ಲ ಅನುಕೂಲ ಆಪುನಂಚ ಕುಳಾಯ್ಡು ಹೊಸ ಶಾಖೆ ಉದಿಪನ ಆತಂಡು. 71 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮಾಸ್ಟರ್ ಪ್ಲಾನರಿ ಇನ್ನು 3 ವರ್ಷಗಳಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸಿ ನಂತರದ 25 ವರ್ಷಗಳಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಿಕ್ಕೆ ದೃಢವಾದ ಹೆಜ್ಜೆಯನ್ನು ಇಡ್ತಾ ಇದೆ. ಒಂದು ಸಂಸ್ಥೆಯನ್ನು ಹುಟ್ಟುಹಾಕೋದು ಸುಲಭ, ಆದರೆ ಅದನ್ನು ಸರ್ವಾಂಗೀಣವಾಗಿ ಬೆಳೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರಬೇಕು, ಅದು ಇನ್ನಷ್ಟು ಗಟ್ಟಿಯಾಗಬೇಕು. ಮನುಷ್ಯರಿಗೆ ವಯಸ್ಸು ಆದ ಹಾಗೆ ಅವರು ಗತಗತ ಅಂತ ಹೇಳ್ಕೊಂಡು ಹೋಗ್ತಾರೆ, ಆದರೆ ಒಂದು ಸಂಸ್ಥೆಗೆ ವಯಸ್ಸು ಆದ ಹಾಗೆ ಅದು ಇನ್ನೂ ಸಹ ಗಟ್ಟಿ ಅಂತ ನಿಲ್ತದಂತೆ. ಹಾಗಾಗಿ 50 ವರ್ಷ 75 ವರ್ಷ 100 ವರ್ಷ 150 ವರ್ಷ ಈ ಥರ ಒಂದು ಸಂಸ್ಥೆಗೆ ಆಯಿತು ಅಂದರೆ ಆ ಸಂಸ್ಥೆ ಇನ್ನೂ ಗಟ್ಟಿಯಾಯಿತು ಅಂತ ಅರ್ಥ. ಅಂತಹ ಒಂದು ವಿಶೇಷ ಸಂಸ್ಥೆಯನ್ನು ಹುಟ್ಟುಹಾಕಿದ ಕರ್ನಾಟಕದ ನಮ್ಮ ಕರಾವಳಿಯ ಸುಪುತ್ರ ಶ್ರೀಯುತ ಆನಂದ್ ಕುಮಾರ್ ಅವರ ತಂದೆಯವರಿಗೆ ಹಾಗೂ ಶ್ರೀಯುತ ಆನಂದ್ ಕುಮಾರ್ ಹಾಗೂ ಅವರ ಕುಟುಂಬದವರಿಗೆ ಪ್ರಪ್ರಥಮವಾಗಿ ವಿಶೇಷವಾದ ಅಭಿನಂದನೆಗಳು. ಈ ಉದ್ಯಮ ಇಡೀ ರಾಷ್ಟ್ರಕ್ಕೆ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡತಕ್ಕಂತಹ ಹಾಗೂ ಸದಾಕಾಲ ನೆನಪಿನಲ್ಲಿ ಉಳಿತಕ್ಕಂತಹ ಉದ್ಯಮ ಅಂದರೆ ಅತಿಶಯೋಕ್ತಿ ಆಗಲಾರ್ದು. ಕಾರಣ ಇಷ್ಟೇ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೂ ಒಂದು ವಿಷಯವನ್ನು ಹೇಳ್ತಾ ಇರ್ತಾರೆ, ವೋಕಲ್ ಫಾರ್ ಲೋಕಲ್ ಅಂಥೇಳಿ. ಅಂದರೆ ಸ್ಥಳೀಯವಾಗಿ ನಾವು ಗಮನ ಕೊಡಬೇಕು. ಸ್ಥಳೀಯವಾಗಿ ಏನೇನು ರಾ ಮೆಟೀರಿಯಲ್ಸ್ ಅಥವಾ ಪ್ರತಿಭೆಗಳು ಏನೇನು ಸೌಲಭ್ಯಗಳು ಸಿಗ್ತದೋ ಅದನ್ನು ಉಪಯೋಗಿಸಿಕೊಂಡು ಸ್ಥಳೀಯ ಮಟ್ಟದ ಅಭಿವೃದ್ಧಿಗೆ ಗಮನ ಕೊಟ್ಟು ನಂತರ ಸ್ಥಳೀಯವಾಗಿ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಿ ಅದನ್ನು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹಾಗೂ ಕೊನೆಗೆ ವಿಶ್ವದಾದ್ಯಂತ ತಗೊಂಡು ಹೋಗಬೇಕು ಅನ್ನತಕ್ಕಂಥ ಉದಾತ್ತವಾದ ಕಲ್ಪನೆ. ಮಾಸ್ಟರ್ ಪ್ಲಾನರಿ ಅವರು ಬರೀ ಪುತ್ತೂರು ಮಾತ್ರ ಅಲ್ಲ, ಮಂಗಳೂರು, ಉಡುಪಿ ಅಥವಾ ಈಗಾಗಲೇ ಹೇಳಿದಾಗೆ ಹೊರಗಿನ ನಮ್ಮ ನೆರೆಯ ಕೇರಳ ರಾಜ್ಯಕ್ಕೂ ಪಸರಿಸಿದೆ. ಹಾಗಾಗಿ ಕರ್ನಾಟಕ, ಕೇರಳ ಈ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲೂ ಕೂಡ ಒಂದು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟೈಸ್ ಇರುವಂತಹ ಈ ಒಂದು ಮಾಸ್ಟರ್ ಪ್ಲಾನರಿ ಅವರ ಕೆಲಸವನ್ನು ಎಲ್ಲರೂ ಶ್ಲಾಘಿಸಿ ಅವರ ಕೆಲಸವನ್ನು ಇವರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಪರಿಸರಕ್ಕೆ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರನ್ನು ತೊಗೊಂಡು ಬಂದಿದ್ದೀರಾ. ಜನರು, ಈ ಪರಿಸರದವರು ಹೆಚ್ಚಿನವರು ನನಗನ್ಸುತ್ತೆ ಇಲ್ಲಿ ಬಂದು ಈ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡು ಅವರ ಮನೆಗಳಿಗೆ ನಿಮ್ಮ ಈ ಒಂದು ಏನು ಮೆಟೀರಿಯಲ್ಸ್ ಇದೆ ಅದನ್ನು ತಗೊಂಡು ಹೋಗ್ತಾರೆ ಅಂತನ್ನುವಂಥ ಒಂದು ನಂಬಿಕೆ ನನಗಿದೆ. ಅದೇ ರೀತಿ ಜನರ ನಂಬಿಕೆಯನ್ನು ಉಳಿಸುತ್ತಾ ನಿಮ್ಮ ಕೆಲಸ ಏನುಂಟು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ. ವಿಜ್ಞಾನದ ಅಡ್ಡ ಪರಿಣಾಮ ಹಿಡಿದು ಇಡೀ ಲೋಕ ಹಾಳ ಒಂದುಂಡು ಅಂಡ ಸುಜ್ಞಾನ ಹೊಡೆದು ಅಂಚ ಹಾಳ ಒಂದೊಂದು ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ತೀರ್ಥ ಸ್ವಾಮೀಜಿ ಪಂತೇರು. ಸಜಿಪನಾಡು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಧರ್ಮಸಭೆಟ್ ಆರು ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಸಜಿಪನಾಡು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನಡು ಸೋಮವಾರ ಅಷ್ಟಬಂಧ ಬ್ರಹ್ಮಕಲಶದ ಲೆಕ್ಕೊಡು ಅಕೇರಿದ ಧರ್ಮಸಭೆ ಅಟ್ಟಣೆಯಾಗಿತ್ತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಮುಳ್ಳಂಜ ವೆಂಕಟೇಶ್ವರ ಭಟ್ ಗುರುಕಾರ್ಮೆಡ್ ನಡತ್ನ ಸಭೆಟ್ ಹೊಸನಗರ ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಕನ್ಯಾಕುಮಾರಿ ಹಿಡಿದು ಕಾಶ್ಮೀರ ಮುಟ್ಟ ಭಾರತಡು ಏತೊಂಜಿ ವಿಶೇಷತೆಲು ವಿಜ್ಞಾನದ ಅಡ್ಡ ಪರಿಣಾಮ ಹಿಡಿದು ಇಡೀ ಲೋಕ ಹಾಳ ಒಂದುಂಡು ಅಣ್ಣ ಸುಜ್ಞಾನೋಡು ಅಂಚಾವಂದು ನಮ್ಮ ಧರ್ಮ ಸಂಸ್ಕೃತಿನ ನಮೋನೆ ಕಾತನೋಡು ಬೇತೆಕ್ಲು ಬತ್ತದ ಕಾಪಾಯರೆಂದು ಸ್ವಾಮೀಜಿ ಪಂಡಿರು.
ಷಣ್ಮುಖ ವಾಣಿ ಬ್ರಹ್ಮಕಲಶದ ನೆಂಪುದ ಸಂಚಿನ ಒಡಿಯೂರು ಬೊಕ್ಕ ಮಾಣಿಲದ ಸ್ವಾಮೀಜಿಲು ಬಿಡುಗಡೆ ಮಲ್ತೇರು. ಶ್ರೀ ಗುರುದೇವನಂದ ಸ್ವಾಮೀಜಿ ಆಶೀರ್ವಚನ ಕೊರ್ದು ತುಳಸಿ ಮಾಲೆಡ್ ತುಳಸಿ ಎಂಚ ಜೋಡಿದ ಗಟ್ಟಿದ ಮಾಲೆ ಹಾಕೊಂಡ ಅಂಚಿನ ಸಂಘಟನೆ ಗಟ್ಟಿಯಾವಡು ಸಂರಕ್ಷಣದ ಜವಾಬ್ದಾರಿ ಇತ್ತೆ ಹೆಚ್ಚಾತಂಡು. ದೇವಸೇನಾಣಿಯಾದ ಸುಬ್ರಹ್ಮಣ್ಯ ಎಂಚ ಉಲ್ಲೆರ ಅಂಚನೆ ಧರ್ಮಸೇನಾಣಿ ನಿಕ್ಲ ಆಯರ ದಾಯಿ ಬಲ್ಲಿಂದು ಸಬೆಟಿತ್ತಿನಕ್ಲೆಗೆ ಸ್ವಾಮೀಜಿ ಕೇಂಡೇರು. ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿರು ಆಶೀರ್ವಚನ ಕೊರಿಯರು. ರಾಜ್ಯ ಕ್ಯೂನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರು ಡಾ ಕಲ್ಲಡಕ ಪ್ರಭಾಕರ ಭಟ್ರು, ಮಾಜಿ ಶಾಸಕರು ಪದ್ಮನಾಭ ಕೊಟ್ಟಾರಿ, ಕೈರಂಗಳ ಪುಣ್ಯಕೋಟಿ ಬರವು ಸಂಸದ ರಾಜಾರಾಮ್ ಭಟ್, ಚಂದ್ರಹಾಸ ಶೆಟ್ಟಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಡಾ ಆರ್.ಕೆ. ಶೆಟ್ಟಿ, ಶ್ರೀಕಾಂತ್ ಶೆಟ್ಟಿ, ಸಂಕೇಶ, ಉದ್ಯಮಿ ಮಹಾಬಲ ಕೊಟ್ಟಾರಿ, ಶಂಕರನಾರಾಯಣ ಭಟ್ರು ಪಾಲ್ದೆ ತುಂಡೇರು. ಭಕ್ತರೊಟ್ಟಿಗಿರುವುದು ಯೋಗ, ಭಗವಂತರೊಟ್ಟಿಗಿರುವುದು ಯೋಗ, ಎರಡೂ ಯೋಗವೇ. ಭಗವದ್ ದರ್ಶನ, ಭಗವದ್ ಅನುಗ್ರಹ, ಭಗವತ್ ಪ್ರಸಾದ ಪ್ರಾಪ್ತಿ, ಇದು ಎಷ್ಟು ವಿಶೇಷವೋ ಭಕ್ತರ ಮಧ್ಯೆ ಒಡನಾಡ್ತಕ್ಕಂಥದ್ದು, ಭಕ್ತರ ಮಧ್ಯೆ ಇರ್ತಕ್ಕಂಥದ್ದು, ಭಕ್ತರ ಜೊತೆಗೆ ಮಾತನಾಡ್ತಕ್ಕಂಥದ್ದು, ಅದು ಕೂಡ ಒಂದು ಮಹಾಯೋಗವೇ ಹೌದು. ಹಾಗಾಗಿ ಅದಕ್ಕೂ ಕೂಡ ನಾವು ತುಂಬ ಒಂದು ಸಂತೋಷವನ್ನ ಪಡ್ತೇವೆ. ಶುಭವು ಅಶುಭದಲ್ಲಿ ಪರಿವರ್ತನೆ ಆಗಬೇಕು, ಜೀವವು ಶವದಲ್ಲಿ ಪರಿವರ್ತನೆ ಆಗಬೇಕು, ಇದು ಲೋಕರೂಢಿ. ಆದರೆ ಹಾವು ಕಚ್ಚಿ ವಿಷ ಏರುವ ಬದಲು ವಿಷ ಆರುವುದುಂಟ ಉಂಟು ಎನ್ನುವುದಕ್ಕೆ ಸಾಕ್ಷಿ ಸಜಿಪ ನಡುವಿನ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ. ಇಂಥದ್ದೆಷ್ಟು ಈ ದೇಶದಲ್ಲಿ. ನಾವೆಲ್ಲ ಧರ್ಮಕ್ಕೆ ಬದ್ಧರಾಗೋಣ, ದೇಶಕ್ಕೆ ಬದ್ಧರಾಗೋಣ, ಸಂಸ್ಕೃತಿಗೆ ಬದ್ಧರಾಗೋಣ, ಹೆಜ್ಜೆ ಹಿಂದಿಡದೇ ಇರೋಣ. ಯಾವುದೇ ಧರ್ಮ ಕಾರ್ಯ ಬಂದಾಗ, ಧರ್ಮ ಕಾರ್ಯದಲ್ಲಿ ಎರಡು ಬಗೆ, ಒಂದು ಧರ್ಮವನ್ನು ಆಚರಿಸುವಂಥದ್ದು, ಇನ್ನೊಂದು ಧರ್ಮ ರಕ್ಷಣೆಯ ಕಾರ್ಯ. ಧರ್ಮ ರಕ್ಷಣೆಯಲ್ಲಿ ಸಂಗ್ರಾಮ ಇರಬಹುದು, ಧರ್ಮಾಚರಣೆಯಲ್ಲಿ ನಮ್ಮ ಸ್ವಂತ ಜೀವನದ ವಿಷಯ ಬರ್ತಕ್ಕಂಥದ್ದು. ಈ ಎರಡರಲ್ಲಿ ಕೂಡ ನಾವು ಹಿಂದಾಗದೇ ಇರೋಣ ಎಂಬ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತೇವೆ. ಸುಬ್ರಹ್ಮಣ್ಯ ದೇವರು ಪಂಡ ಗೌರಿ ದೇವಿನ ನೆನಪಾವಡು ನಂಕು. ಗೌರಿಗಳ ಸುಬ್ರಹ್ಮಣ್ಯಗಳ ಬಾರಿ ಸಂಬಂಧ. ಸರ್ಪನ ಒರುವಾತನ ಎಂಚ ಓಂಕಾರದ ಬಗೆಟ್ಟು ಬ್ರಹ್ಮದೇವಿಯರು ಸುಬ್ರಹ್ಮಣ್ಯಗೆ ಸರಿಯಾಯನ ಪಾತ್ರ ಕೊರಂದು ನೀಡಿದವರ ನಾಗನ ಒರುವಾದು ಪೋಯರು. ಅವು ಸರಿಯಾವಡ್ದನೆ ಗೌರಿ ದೇವಿ ಬಕ್ಕಲ ನೂತೇನ್ಮ ವೃತ ಉಂಡತ, ಷಷ್ಠಿ ವೃತ ಉಂಡತ, ಐದು ಬಕ್ಕನೆ ಮೂಲ ಸ್ವರೂಪ ಬತ್ತನು ಅಂತ ಅವು ಮಲ್ಲ ಕತೆ ಏನು ಪಂಡೊಂದು ಕುಳ್ಳು ಜಾನು. ಆಜಿ ಮೋನಿದ ದೇವೇರು ಅಂತ, ಆಜಿ ಮೋನಿದ ದೇವೇರು ಒಲಿಯೋಡು ಅಂದಾಂಡ ಆಜಿ ನುಮೀರೋಡಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಆರನ್ನು ಮೀರಿದರೆ ಆರು ಮೊಗದವನು ಒಲಿಬಾ ಅಂತ ಒಂಜಿ ಪಾತ್ರ. ಇನ್ನು ಎಡ್ಡೆ ಸಾನ್ನಿಧ್ಯ ಎಂಕ್ ಬಾರಿ ಪಿರ್ತಿದ ದೇವೇರು ದಾಯಂದಿಕೆನೆ ಊರ್ದ ದೇವೇರಲ್ಲ ಸುಬ್ರಾಯ ದೇವೇರು ಅಲ್ಪ ಲೆಪ್ಪನೇ ಸುಬ್ರಾಯ ದೇವೇರು ಅಂತಾರೆ. ಷಣ್ಮುಖ ಸುಬ್ರಹ್ಮಣ್ಯ ಅಂದ ಮೂಳು ಲೆಪ್ಪರು ಅಂದಾಂಡ ಅಲ್ಪ ಸುಬ್ರಾಯ ದೇವೇರು ಅಂತ ಲೆಪ್ಪನು ನಮ್ಮಡ ಮಾತ ಎಡ್ಡೆ ದಿನ ಇಕ್ ಮಾತ ಎಡ್ಡೆ ದಿನ ಒಪ್ಪುದಾರ ಉಂಡತ್ತ ಎಡ್ಡೆ ದಿನ ಅವತ್ತನ ಸಾದಿಲ ಬಿಡ್ಪೇರತ್ತ ಅಂಚೆ ಎಡ್ಡೆ ದಿನ ಪಂಡ ಒಂಜಿ ಸರ್ಪೆ ನೆನೊಂಜಿ ಸಂಸ್ಕೃತಿ ರಡ್ಡುಲ ಪರಪುನವೇ ಅವಳ ಪರಪುಂಡು ಇಂದುಲ ಪರಪುಂಡು ಈ ಪರಪುಲೆಕ ಮನ್ಪುಣಿ ಓವು ನಮ್ಮನು ಐಕಬೋಡು ಸಂಸ್ಕಾರ ಇಂಪಿನವು ದೈವಿಕವಾಯಿನಂಚಿನ ಆ ಗರ್ಭಡಿತ್ತಿನಂಚಿನ ಬಿಂಬಗ್ ಪ್ರಾಣ ಪ್ರತಿಷ್ಠೆ ಮಂತಿನಂಚಿನ ತಂತ್ರಿಲೊಪ್ಪು ಅಕ್ನ ತಪಸ್ಸು ಅಕ್ನ ಆಚಾರ್ಯದ ಆ ವರ್ಣನೆ ಆಗಮಯುಕ್ತವಾಯಿನಂಚಿನ ಮುದ್ರೆಡ ಅವಿನ ಪ್ರತಿಷ್ಠಾಪನೆ ಮಂತಿಬೊಕ್ಕ ಆ ಚೇತನ ಅವು ಸಮೃದ್ಧಿ ಆವಡು ಬಂದಾಂಡ ಪ್ರತಿ ನಿತ್ಯ ಐಕ್ ಅಭಿಷೇಕ ಮನ್ಪುನ ನೀರ್ದ ಜಲದ ಪಾವಿತ್ರತೆ ಎಂಚಿನ ಬಂದು ನಮ್ಮ ಸುರುತೆರಿಯೋಡು ನಮ್ಮ ದಿನೋಲ ಕಾಂಡೆಲ್ಲ ಕಡ್ದು ನಮ್ಮ ಎಂಚಿನಲ ಕಾರ್ಯಕ್ರಮ ಇತ್ತಂಡ ಸುರುಕು ಪ್ರಾರಂಭ ಮನ್ಪುನಿ ನೀರಿರ್ದೆ ಒಂಜಿ ಪೊಣ್ಣು ಇಲ್ಲದೊಲ ದಿಕ್ಕಿಯಲ್ಲಿ ಪೋತೋದು ಅಟಿಲ್ ಮನ್ಪೋಡ ಅಂಡಲ ಐತ ಸುರುತ ಕೆಲಸ ಒಪ್ಪುನಿ ನೀರಿಡ್ದು ಪ್ರಾರಂಭ ಆಪುನಿ ಅಂಚನೆ ದೇವಸ್ಥಾನದೊಲೈ ದೇವರಿಗೆ ಈ ಅಭಿಷೇಕ ಮಂತಿನಂಚಿನ ನೀರು ಆ ಬಿಂಬಗೆ ಸ್ಪರ್ಶ ಆದ ಬಿಂಬಡ ಅಭಿಷೇಕದ ದಾರೆ ಆ ಮಣ್ಣಿಗೆ ಒಯ್ಪುನಾಗ ಆ ಗ್ರಾಮಡಿತ್ತಿನಂಚಿನ ಅಂತರ್ಸತ್ವಡಿತ್ತಿನಂಚಿನ ಋಣಾತ್ಮಕವಾಯಿನಂಚಿನ ದೌರ್ಬಲ್ಯ ನಿಗ್ರಹದ ಧನಾತ್ಮಕವಾದ ಪ್ರಾಬಲ್ಯ ಕೊರ್ಪುನಂಚಿನ ಕೆಲಸ ಆ ಅಭಿಷೇಕದ ನೀರುಡುಪು. ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜನೆ ಬಿಎನ್ಐ ಮಂಗಳೂರು ವಲಯದ ನಿಲಟೆ ಯೂನಿಟಿ ಕಪ್ 2 ಕುಡ್ಲನಗರದ ಪದುವ ಗೊಬ್ಬದ ಮೈದಾನಡು ಐತಾರ ನಡತನ ಬಿಎನ್ ಇನ್ಫೈಪ್ ಅಂತ ಗೆಂದಿದೆ. ಯೂನಿಟ್ ಕಪ್ 2 ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಪ್ರಯೋಜನಡು ಬಿಎನ್ಐ ಮಂಗಳೂರು ವಲಯದ ನಿಲಟೆ ಯೂನಿಟ್ ಕಪ್ 2 ಕುಡ್ಲನಗರದ ಪದುವ ಗೊಬ್ಬದ ಮೈದಾನಡು ಐತಾರ ಆಟನೆ ಮಲ್ತೈತಂಡು ಉದ್ಯಮಿ ಕಲ್ಬಾವಿ ಕ್ಯಾಶಸ್ ಪಾಲ್ದಾರರು ಪ್ರಕಾಶ್ ಕಲ್ಬಾವಿ ಮಲ್ಲಪಿನೇರಾದ ಕಾರ್ಯಕ್ರಮ ಪಾಲ್ದೆ ತುಂಡೇರು.
ಬಿಎನ್ಐ ಮಂಗಳೂರು ಘಟಕದ ಕಾರ್ಯನಿರ್ವಾಹಕ ನಿರ್ದೇಶಕರು ಗಣೇಶ್ ಎನ್ ಶರ್ಮಾ, ಯುನಿಟಿ ಕಪ್ ಟು ದ ಕ್ರಿಕೆಟ್ ಟೂರ್ನಮೆಂಟ್ ಸಂಯೋಜಕ ಪ್ರಶಾಂತ್ ಪ್ರಭು, ರಾಘವೇಂದ್ರ ನೆಲಿಕಟ್ಟೆ ಪಾಲ್ಗೊಂಡಿದ್ದಾರೆ. ರೈಸ್ ಮಸಾಲಾ, ಬರ್ತ್ಡೇ ಪಾಪೋ, ಸುಜುಕಿ 2 ಚಕ್ರದ ಗಾಡಿ ಡೀಲರ್ ಶ್ರೀ ಅನಗ PPS ಈ ಕಾರ್ಯಕ್ರಮವನ್ನು ದಿದಿತ್ತದು 4 ಕೂಟ ಒಂದಿಟ್ಟು ಪಾಲ್ಗೊಂಡ. BNI ಇನ್ಸ್ಪೈರ್ ಗೆಂದದು ಯುನಿಟಿ ಕಪ್ ಅಂತ ಅನ್ನದಾದ ಮಲ್ತೊಂದುಂಡು. BNI ಯುನಿಕ್ ರನ್ನರ್ ಅಪ್ ಆದ 3 ಬೈದಿಂಡು. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಆಲಿಕೋಡಿ ಅಗ್ರ ತರವಾಡದ ಧರ್ಮದಯೋಲಿನ ಕಾಲಾದಿನೇಮ 2 ದಿನ ನಡೆತಂಡು. ಐತಾರ ಪಿಲಡ್ಕತ್ತಾಯ ಬೊಕ್ಕ ಪಿಲಡ್ಕತ್ತಾಯ ಬಂಟದ ಯೋಲಿಗೆ ನೇಮ ಕೊರಿಯರು. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಆಲಿಕೋಡಿ ಅಗ್ರ ತರವಾಡದ ಧರ್ಮದಯೋಲಿನ ಕಾಲಾದಿನೇಮ 2 ದಿನ ನಡೆತಂಡು. ಜುಮಾದಿ ಬಂಟ ಕಲ್ಲುರ್ಟಿ ಪಂಜೂರ್ಲಿ ನೇಮ ಗುಳಿಗನ ಕೋಲಾದ ಅಕೆರು ದಿನ ಐತಾರ ಪಿಲಡ್ಕತ್ತಾಯ ಬೊಕ್ಕ ಪಿಲಡ್ಕತ್ತಾಯ ಬಂಟದ ಯೋಲನ ನೇಮ ನಡೆತಂಡು. ಊರ ಪರ ಊರ ದೈವ ಭಕ್ತರು ಅಗ್ರ ತರವಾಡು ಕುಟುಂಬದ ಸರ್ವೀರ್ಲ ಪಾಲ್ದೆ ತುಂಡಿರು. ಇತ್ತೆ ಕುಡೋರ ಮುಖ್ಯಾಂಶಗಳು. ಐನ್ ರಾಜ್ಯದಲ್ಲಿನ ಓಟು ಮುಗಿ ನಡೆದ ಬೊಕ್ಕ ವಿಚಾರಣೆ ನಡಪಾವಡು ಕಲ್ಪನಾ ಹಿಜಾಬ್ ಪಾಡನ ಆಜಿ ಪುಂಜೋಕ್ಲಿಡ್ದು ಹೈಕೋರ್ಟ್ಗೂ ನಡುವಂತರ ಅರ್ಜಿ. ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನದ ವರ್ಷಾದಿ ಮಹಾಪೂಜದ ಮಿನದನ ಸುರುತ ದಿನ ಪೇರೂರ್ ಕರ್ಪವನ ಸಂಪ್ರದಾಯ ಮಡಸ್ತನ ಕಂಚಿಲ್ ಸೇವೆ. ಕುಳಾಯ್ಡ್ ಮಾಸ್ಟರ್ ಪ್ಲಾನರ್ ಸಂಸ್ಥೆದ ಶಾಖೆ ಉದ್ದೀಪನ 71ನೇ ವರ್ಷದ ಪೆರ್ಮೆದ ಸಂಸ್ಥೆ ಮಹಾಬಲೇಶ್ವರ MS. ಸಜಿಪನಡು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನಡು ಬ್ರಹ್ಮಕಲಶದಲ್ಲೇ ಕೊಡು ಜಾತ್ರೆ ವಿಜ್ಞಾನದ ಅಡ್ಡ ಪರಿಣಾಮಲೆಡೆದು ಲೋಕ ಹಾಳು ಸುಜ್ಞಾನಡು ಹಾಳಾವಂದು. ಧರ್ಮಸಭೆಟು ಶ್ರೀ ರಾಘವೇಶ್ವರ ಭಾರತೀ ತೀರ್ಥ ಸ್ವಾಮೀಜಿ. ಇಡಗಿನಿತ ನಮ್ಮ ಕುಡ್ಲಾತೋಡು ವಾರ್ತೆಲು ಮುಗಿಡು ನನ್ನ ಲಾತು ಸುದ್ದಿ ಬಕ್ಕ ಮನರಂಜನೆಗ ತೂಂದಿಪ್ಲಿ ನಮ್ಮ ಕುಡ್ಲ 24/7 ಸೊಲ್ಮೇಲು.